ಶೇಣಿ ಗೋಪಾಲಕೃಷ್ಣ ಭಟ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ರಮ್ಯುಷಾ ತಡಂಬೈಲ್ ಸುರತ್ಕಲ್ ಇದರ ವತಿಯಿಂದ ಶೇಣಿ ಸಂಸ್ಕರಣಾ ಕಾರ್ಯಕ್ರಮವು ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಇದೇ ಬರುವ ಮಾರ್ಚ್ 7ರಿಂದ 14ರವರೆಗೆ ನಡೆಯಲಿದೆ ಅಂತ ಶೇಣಿ ಗೋಪಾಲಕೃಷ್ಣ ಭಟ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಯದರ್ಶಿ ಪಿವಿ ರಾವ್ ಹೇಳಿದರು. ಅವರು ಈ ಬಗ್ಗೆ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಾರ್ಚ್ 7ರಿಂದ 13ರವರೆಗೆ ವಿವಿಧ ಹರಿದಾಸರಿಂದ ಶ್ರೀರಾಮಚರಿತಾಮೃತಂ ಎಂಬ ಶಿರೋನಾಮೆಯಲ್ಲಿ ಹರಿಕಥೆ ನಡೆಯಲಿದೆ. ಮಾರ್ಚ್ 14ರಂದು ಮಧ್ಯಾಹ್ನ 1:30ರಿಂದ ಶ್ರೀರಾಮ ನಿರ್ಯಾಣ ಆಖ್ಯಾನದ ತಾಳಮದ್ದಲೆ, ಸಂಜೆ 4:30ರಿಂದ ಮೃದಂಗ ವಿದ್ವಾನ್ ಬಾಬುರೈ ಕೋಟೆಕಾರು ಅವರಿಗೆ ಶೇಣಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಪ್ರತಿ ವರ್ಷ ನಾವು ಆಯೋಜಿಸುವಂತಹ ಶೇಣಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 2020ನೇ ಇಸವಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೋವಿಡ್ ಕಾರಣದಿಂದ ಈಗ ನಾವು ಆಚರಿಸುತ್ತಿದ್ದೇವೆ. ಈ 8 ದಿವಸಗಳ ಕಾಲ ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದ ಸರ್ವ ವಿವರಗಳು ನಮಗೆ ಕೊಟ್ಟ ಆಮಂತ್ರಣ ಪತ್ರಿಕೆಯಲ್ಲಿ ಹಾಗೂ ಪ್ರಕಟ ಪತ್ರಿಕಾ ಪ್ರಕಟಣೆಯ ವಿವರಗಳನ್ನು ಬಹಳ ಹೆಮ್ಮೆಯ ವಿಷಯವಿದೆ. ಹಿರಿಯ ಒಬ್ಬ ಕಲಾವಿದ ವಿದ್ವಾನ್ ಬಾಬುರೈ, ಮೃದಂಗವಾದಕ ಬಾಬುರೈ ಇವರನ್ನು ನಾವು ಗುರುತಿಸಿ ಸನ್ಮಾನಿಸುತ್ತಿರುವಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಷಯವಾಗಿದೆ. ಹಾಗೆ ಬೇರೆಲ್ಲ ವಿವರಗಳು ಈ ಅಗತ್ಯಿಸುವ ಪತ್ರಗಳಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಹರಿಕೃಷ್ಣ ಪುನರೂರು, ಅಧ್ಯಕ್ಷ ಎಂಆರ್ ವಾಸುದೇವ್, ಕೋಶಾಧಿಕಾರಿ ಸಾಮಿತಡ್ಕ ಗೋಪಾಲಕೃಷ್ಣ ಭಟ್, ಉಪಾಧ್ಯಕ್ಷ ಕೂಡ್ಲು ಮಹಾಬಲ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಜಿಕೆ ಭಟ್ ಸೇರಾಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ಶೇಣಿ ಗೋಪಾಲಕೃಷ್ಣ ಟ್ರಸ್ಟ್ ಇಂದ ಪ್ರೋಗ್ರಾಮು ಮಾರ್ಚ್ 7ರಿಂದ ಮಾರ್ಚ್ 14ರವರೆಗೆ 7 ದಿವಸ ಹರಿಕಥಾ ಸಪ್ತಾಹ ಇದೆ. ಅದರ ಡೀಟೇಲ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದೆ. 8ನೇ ದಿವಸ ಶರವು ದೇವಸ್ಥಾನದ ಆವರಣದಲ್ಲಿಯೇ ಸಮಾರಂಭ ತಾಳಮದ್ದಳೆ ಕಾರ್ಯಕ್ರಮ. ಮತ್ತೆ ಇವುಗಳನ್ನ ಬಾಬು ರೈ ಸುಮಾರು 97-98 ವರ್ಷದ ಅವರು ಅವರ ಸ್ನೇಹಿತರುಗಳು ಹೇಳ್ತಾರೆ ಅವರಿಗೆ 100 ವರ್ಷದ ಮೇಲೆ ಆಗಿರಬಹುದು ಅಂತ. ಅವರು ಶೇಣಿ ಗೋಪಾಲಕೃಷ್ಣರ ಜೊತೆಗೆ ಬಹಳ ದಿವಸಗಳಿಂದ ಅವರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಅವರನ್ನು ಗುರುತಿಸಿ ಈ ಸರ್ತಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಬಹುಶಃ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಂತಹ ಒಬ್ಬ ಅಪೂರ್ವ ವಿದ್ವಾಂಸರುಗಳು ನಮಗೆ ಸಿಕ್ಕೋದು ಬಹಳ ಅಪೂರ್ವ. ನಮ್ಮ ಮಂಗಳೂರಿನಲ್ಲಿ ಈ ವರ್ಷ ಎಷ್ಟೆಲ್ಲ ಅವರು ಮೈಸೂರಿನಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಬೇರೆ ಬೇರೆ ಜೊತೆಗೆ ಏನೆಲ್ಲ ಜೋಡಿಸಿ ಅವರು ತಮ್ಮ ಕಾರ್ಯಕ್ರಮಗಳನ್ನು ದಾರಾ ಬೇಂದ್ರೆಯವ್ರ ಜೊತೆಗೆ ಅವರು ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ. ಅಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಮಂಗಳೂರಿನಲ್ಲಿ ಕಾಸರಗೋಡಿನಲ್ಲಿದ್ದಾರೆ. ಅವರನ್ನು ಗುರುತಿಸಿ ಅವ್ರನ್ನ ನಾವು ಸನ್ಮಾನ ಮಾಡ್ತಾ ಇರೋದು ಒಂದು ಅಪೂರ್ವವಾದ ಕಾರ್ಯಕ್ರಮ. ದಯವಿಟ್ಟು